ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನರಿಂದ ಸುಂಕ ಪಡೆಯುವ ಟೋಲ್ ಪ್ಲಾಜಾಗಳಲ್ಲಿ ಅಗತ್ಯವಾಗಿ ಇರಲೇಬೇಕಾದ ಆಂಬ್ಯುಲೆನ್ಸ್ಗಳು ಗ್ಯಾರೇಜ್ನಲ್ಲಿ ಚಿರ ವಿಶ್ರಾಂತಿಯಲ್ಲಿದ್ದು ಕಾನೂನು ಮೀರಿ ವ್ಯವಹರಿಸುತ್ತಿರುವ ಇವರನ್ನ ಕೇಳುವವರೇ ಇಲ್ಲವಾಗಿದೆ. ಮಂಗಳೂರಿನ ತಲಪಾಡಿ, ಉಡುಪಿಯ ಹೆಜಮಾಡಿ ಹಾಗೂ ಸಾಸ್ತಾನ ಟೋಲ್ ಪ್ಲಾಜಾಗಳಲ್ಲಿ ಕಾರ್ಯಾಚರಿಸುತ್ತಿದ್ದ ಓಬಿರಾಯನ ಕಾಲದ ಆಂಬ್ಯುಲೆನ್ಸ್ಗಳು ಕೆಟ್ಟು ಹೋಗಿ ಗ್ಯಾರೇಜ್ ಸೇರಿ 2 ತಿಂಗಳುಗಳೇ ಕಳೆದರೂ ದುರಸ್ತಿ ಭಾಗ್ಯ ಇನ್ನೂ ಕಂಡುಬಂದಿಲ್ಲ. ಕಾನೂನು ಕಟ್ಟಲೆ ಎಂಬುದಾಗಿ ಕ್ರಮಬದ್ಧವಾಗಿ ಟೋಲ್ ಪಡೆಯುತ್ತಿರುವ ನವಯುಗ ಮಾಲಕತ್ವದ ಟೋಲ್ ಪ್ಲಾಜಾಗಳು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸಲು ವಿಫಲವಾಗುತ್ತಿದೆ. ಹೆದ್ದಾರಿಯಲ್ಲಿ ಅಪಘಾತಗಳು ನಡೆದಾಗ ಟೋಲ್ ಪ್ಲಾಜಾಗಳಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ ಖಾಸಗಿ ಆಂಬ್ಯುಲೆನ್ಸ್ಗಳಿಗೆ ಕಾದು ಅದೆಷ್ಟೋ ಪ್ರಾಣ ಹಾನಿಯಾಗಿರುವುದನ್ನು ಇಲ್ಲಿ ಗಮನಿಸಬಹುದಾಗಿದೆ. ಅದಲ್ಲದೆ ಹೆಜಮಾಡಿ ಟೋಲ್ ಪ್ಲಾಜಾದಲ್ಲಿ ಕಾರ್ಯಾಚರಿಸುತ್ತಿರುವ ರೂಟ್ ಪಟ್ರೋಲ್ ವಾಹನ ತನ್ನ ಮೂಲ ಕರ್ತವ್ಯವನ್ನು ಮರೆತು ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಸೇವೆಗೆ ಅತಿ ಹೆಚ್ಚು ಬಳಕೆಯಾಗುತ್ತಿರುವ ಬಗ್ಗೆ ದೂರುಗಳು ಕೇಳಿಬರುತ್ತಿವೆ. ಅದಕ್ಕಿಂತಲೂ ಪ್ರಮುಖವಾಗಿ ಈ ವಾಹನ ಹೆದ್ದಾರಿ ಗಸ್ತಿನಲ್ಲಿರಬೇಕಾಗಿದ್ದರೂ ರಾತ್ರಿ ಹೊತ್ತು ಪಡುಬಿದ್ರಿ ಠಾಣಾ ಪೊಲೀಸ್ ಗಸ್ತಿಗೆ ಫಿಕ್ಸ್ ಆಗುವ ಮೂಲಕ ಟೋಲ್ ಪ್ಲಾಜಾದ ಹೆದ್ದಾರಿ ಗಸ್ತು ಮರೀಚಿಕೆಯಾಗಿದೆ. ಎಲ್ಲ ವ್ಯವಸ್ಥೆಗಳನ್ನು ಪ್ರಶ್ನಿಸಬೇಕಾಗಿದ್ದ ಇಲಾಖೆಗಳು ಕರ್ತವ್ಯ ಮರೆತಂತಿದ್ದು, ಈ ಟೋಲ್ ಪ್ಲಾಜಾಗಳನ್ನು ಕಾಲಕಾಲಕ್ಕೆ ಎಚ್ಚರಿಸಲೆಂದೇ ಹುಟ್ಟಿಕೊಂಡ ಹೋರಾಟ ಸಮಿತಿಗಳು ಏಕೆ ಮೌನವಾಗಿದೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.